ಧಾರ್ಮಿಕವಾಗಿಯೂ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೋರಿಸಿಕೊಂಡಂಥ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಅದರ ಜಮಾತೆ ಇಸ್ಲಾಮಿ ಸಮಾಜ ಸೇವಾ ಘಟಕ ವತಿಯಿಂದ ದುರ್ಗಲಾಪು ಇವತ್ತು ಮುದ್ಗಾರಗಟ್ಟೆ ಬಾಳೆಪುನಿ ಗ್ರಾಮ ಪಂಚಾಯತಿಯ ಮುದ್ಗಾರಗಟ್ಟೆ ಪ್ರದೇಶದ ದುರ್ಗಲಾಪು ಈ ಒಂದು ಪ್ರದೇಶದಲ್ಲಿ ಜನವಸತಿ ಪ್ರದೇಶವಾಗಿದ್ದುಕೊಂಡು ಬಹುಶಃ ಜನಸಾಮಾನ್ಯರಲ್ಲಿ ಭಾಳಷ್ಟು ಇವತ್ತು ವಸತಿ ಮನೆಗಳು ಇವತ್ತಿದೆ. ಈ ಒಂದು ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ಪರಿಸ್ಥಿತಿ ಇಲ್ಲಿಗೆ ಇವತ್ತೊಂದು ಬೋರ್ವೆಲ್ನ ಒಂದು ಅನುದಾನ ಬಿಡುಗಡೆ ಮಾಡಿ ಕೆಲಸ ಮಾಡಿ ಇವತ್ತು ನಾವೆಲ್ಲ ಉದ್ಘಾಟನೆ ಮಾಡಿ ಜನರಿಗೆ ಇವತ್ತು ಕುಡಿಲಿಕ್ಕೆ ನೀರು ಕೊಡೋ ವ್ಯವಸ್ಥೆ ಇವತ್ತು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಈ ಜಮಾತೆ ಇಸ್ಲಾಂ ಮುಖ್ಯಸ್ಥ ಇಸಾಕ್ರವರು, ಅದೇ ರೀತಿ ನಮ್ಮ ಸಮಿತರಾಗಿರುವಂಥ ಅಬ್ದುಲ್ ರೆಹಮಾನ್ ಅವರು, ಈ ಪ್ರದೇಶದ ನಾರೆಗುತ್ತಿನ ಪದ್ಮನಾಭ್ ರೈ ಅವರು, ಯುವ ಮುಖಂಡರಾದ ಅಜೀಜ್ ರವರು, ಅಬ್ಬಾಸ್ ರವರು, ಅಬ್ದುಲ್ ರೆಹಮಾನ್ ಅವರು ಮತ್ತು ನಮ್ಮ ಸನ್ಮಿತರಾದಂಥ ಇರ್ಷಾದ್, ಫಯಾಜ್ ಇನ್ನಿತರ ಮುಖಂಡರೆಲ್ಲ ಕೊಟ್ಟಿದ್ದಾರೆ. ಈ ಕಾರ್ಯ ಅತ್ಯಂತ ಜನಪ್ರಯೋಜನ ಆಗಲಿ. ಬಹುಶಃ ಈ ಒಂದು ಕುಡಿಯುವ ನೀರಿನ ಯೋಜನೆ ಮಾಡಿದಂತಹ ಜಮಾತೆ ಇಸ್ಲಾಂ ಹಿಂದಿನ ಸಮಾಜ ಸೇವಾ ಘಟಕದ ಎಲ್ಲ ಅಧ್ಯಕ್ಷ ಸರ್ವ ಸದಸ್ಯರಿಗೂ ನೇರವಾಗಿ ಪ್ರೋತ್ಸಾಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿಕೊಂಡು ಜನಪ್ರತಿನಿಧಿಯೊಡನೆ ಜನಸಾಮಾನ್ಯರು ಮತ್ತು ಸಮಾಜ ಸಂಘಗಳು ಉತ್ತಮವಾಗಿ ಕೆಲಸ ಮಾಡಿದರೆ ಎಲ್ಲವೂ ಕೂಡ ಸುಸೂತ್ರವಾಗಿ ನಿರ್ಣಯ ಹೇಳಿಕಿಚ್ಚಿ ನಿಮಗೆಲ್ಲರನ್ನ ವಿಶೇಷ ಶುಭಾಶಯ ಸಲ್ಲಿಸಿ ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಹೇಳುವ ಮೂಲಕ ಈ ಒಂದು ಘಟಕ ನಾವು ಚಾಲನೆ ಕೊಡ್ತಾ ಇದ್ದೇವೆ. ಬರಕಾತು ನಿಮ್ಮೆಲ್ಲರ ಮೇಲೆ ಆ ಸೃಷ್ಟಿಕರ್ತನ ಶಾಂತಿ ನೆಲೆಸಲಿ ಎಂಬ ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಹಾಗೂ ಬಾಳೆಪುನಿ ಗ್ರಾಮ ಪಂಚಾಯತ್ ಇದರ ಜಂಟಿ ಆಶ್ರಯದಲ್ಲಿ ಇಲ್ಲಿ ಸಾರ್ವಜನಿಕ ಕೊಳವೆ ಬಾವಿಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರು, ಮಾಜಿ ಆರೋಗ್ಯ ಸಚಿವರು ಆದಂತಹ ಜನಾಬ್ UT ಖಾದರ್ ಅವರು ಈಗಾಗಲೇ ಬಂದು ತಮ್ಮ ಶುಭಾಶಂಸನೆಯನ್ನು ನೀಡಿ ಇಲ್ಲಿಂದ ತೆರಳಿಡ್ತಾರೆ ಅರ್ಜೆಂಟ್ ಕಾರ್ಯಕ್ರಮದ ಪ್ರಯುಕ್ತ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿಯ ಸಮಾಜ ಸೇವಾ ಚಟುವಟಿಕೆಯ ಮಹತ್ವದ ಕುರಿತು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಮತಾ ಗಟ್ಟಿಯವರು. ಅವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಮತ್ತು ಗ್ರಾಮ ಪಂಚಾಯತ್ ಬಾಳೆಪುನಿ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇಂದಿನ ಕೊಳವೆ ಬಾವಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಾಳೆಪುನಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ರಜಿಯಾ ಬಾನು ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ನೀಡಲಿದ್ದಾರೆ ಡಾಕ್ಟರ್ ಮೊಹಮ್ಮದ್ ಮುಬೀನ್, ಪ್ರೊಫೆಸರ್ PA ಫಾರ್ಮಸಿ ಕಾಲೇಜ್ ನಡುಪದವು. ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಬಾಳೆಪುನಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾದ ಶ್ರೀಮತಿ ಲಕ್ಷ್ಮಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದಂಥ ಶ್ರೀಮಾನ್ ಸುನಿಲ್ ಕುಮಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಜನಾಬ್ ಹೈದರ್ ಕೈರಂಗಳ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಅಧ್ಯಕ್ಷರಾದ ಜನಾಬ್ UA ಅಬ್ದುಲ್ ಕರೀಂ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಯಾಕೂಬ್ ರವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಾಜ ಸೇವಾ ಘಟಕ ಮಂಗಳೂರು ಇದರ ಸಂಚಾಲಕರಾದ ಜನಾಬ್ ಅಬ್ದುಲ್ ಗಫೂರ್ ಕುಲಾಯ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಉಷಾ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಗೀತಾರ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇಲ್ಲಿಯ ಮುದುಗಾರಕಟ್ಟೆ ದೇವಸ್ಥಾನದ ನಿರ್ದೇಶಕರಾದ ಶ್ರೀಮಾನ್ ಪದ್ಮನಾಭ ರೈ ಅವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುದುಗಾರಕಟ್ಟೆ ಜುಮಾ ಮಸೀದಿಯ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ರೆಹಮಾನ್ ರವರಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಬ್ದುಲ್ ಅಜೀಜ್ ಮುದುಂಗಾರ್ ಇಲ್ಲಿಯ ಈ ಕೊಳವೆ ಬಾವಿಗಾಗಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಸತತ ನಮ್ಮ ಸಮಾಜ ಸೇವಾ ಘಟಕದ ಹಿಂದೆ ಬಿದ್ದು ಈ ಕಾರ್ಯಕ್ರಮವನ್ನು ಅದರೊಂದಿಗೆ ಈ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ಆಯೋಜಿಸಿದಂತಹ ಜನಾಬ್ ಅಬ್ದುಲ್ ಅಜೀಜ್ ಮುದುಂಗಾರ್ ಇವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕದ ಕಾರ್ಯದರ್ಶಿಯಾದ ಹಿದಾಯತುಲ್ಲಾ ಮಾಸ್ಟರ್ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕದ ಉಪಾಧ್ಯಕ್ಷರಾದ ಅಬ್ದುಲ್ ರಹೀಮ್ ರವರಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
أعوذ بالله من الشيطان الرجيم. بسم الله الرحمن الرحيم. وهو الذي أنزل من السماء ماء فأخرجنا به نبات كل شيء فأخرجنا منه خضرا نخرج منه حبا متراكبا ومن النخل من طلعها قنوان دانية وجنات من أعناب والزيتون والرمان مشتبها وغير متشابه انظروا إلى ثمره إذا أثمر وينعه إن في ذلكم لآيات لقوم يؤمنون. صدق الله العظيم. السلام عليكم. ಈಗ ಪಠಿಸಿದಂತಹ ಕುರಾನ್ನ ಆಯತನ ಭಾವಾರ್ಥ. ಅವನೇ ಆಕಾಶದಿಂದ ನೀರನ್ನು ಸುರಿಸಿದನು, ಅನಂತರ ಅದರ ಮೂಲಕ ಎಲ್ಲ ವಿಧದ ವನಸ್ಪತಿಗಳನ್ನು ಉತ್ಪಾದಿಸಿದನು. ಆಮೇಲೆ ಅದರಿಂದ ಹಚ್ಚ ಹಸಿರಾದ ಹೊಲಗಳನ್ನು ವೃಕ್ಷಗಳನ್ನು ಉಂಟು ಮಾಡಿದನು. ಆ ಬಳಿಕ ಅವುಗಳಿಂದ ಹಲವು ಪದರುಗಳಿಂದ ಹೊದಿಯಲ್ಪಟ್ಟ ಧಾನ್ಯಗಳನ್ನು ಹೊರತಂದನು ಮತ್ತು ಖರ್ಜೂರಗಳ ಮೊಗ್ಗುಗಳಿಂದ ಭಾರದಿಂದಾಗಿ ಬಾಗುತ್ತಿರುವ ಫಲಗಳ ಗೊಂಚಲುಗಳನ್ನೇ ಉಂಟು ಮಾಡಿದನು. ದ್ರಾಕ್ಷೆ, ಜೈತೂನ್, ದಾಳಿಂಬಿಗಳ ತೋಟಗಳನ್ನು ಬೆಳೆಸಿದನು. ಅವುಗಳ ಫಲಗಳು ಪರಸ್ಪರ ಹೋಲುತ್ತಲೂ ಇವೆ ಮತ್ತು ಪ್ರತಿಯೊಂದರ ವೈಶಿಷ್ಟ್ಯಗಳು ಭಿನ್ನ ಭಿನ್ನವಾಗಿಯೂ ಇವೆ. ಈ ವೃಕ್ಷಗಳು ಫಲ ಬಿಡುವಾಗ ಅವುಗಳಲ್ಲಿ ಫಲ ಬರುವ ಮತ್ತು ಪಕ್ವವಾಗುವ ವಿದ್ಯಮಾನವನ್ನು ಸೂಕ್ಷ್ಮವಾಗಿ ಅವಲೋಕಿಸಿರಿ. ವಿಶ್ವಾಸವಿಡುವವರಿಗೆ ಇವುಗಳಲ್ಲಿ ನಿದರ್ಶನಗಳಿವೆ ಅಂತ ನಶಾತ್ ರಾಜಿಯವರಿಗೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ, ಅದೇ ರೀತಿ ಇಲ್ಲಿಯ ಗ್ರಾಮ ಪಂಚಾಯತ್ನ ಇತರ ಸದಸ್ಯರಿಗೂ, ಇಲ್ಲಿಯ ಊರ ಮಹನೀಯರಿಗೂ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಅವರನ್ನು ಆಹ್ವಾನಿಸ್ತಾ ಇದ್ದೆ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಸೃಷ್ಟಿಕರ್ತನ ನಾಮದಿಂದ ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯ ಪರಿಪಾಲಕನಾದಂತಹ ಆ ಏಕೈಕ ಪ್ರಭುವಿಗೆ ಮೀಸಲು. ಆತನ ಅನಂತ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಹಾಗೂ ಬಾಳೆಪುನಿ ಗ್ರಾಮ ಪಂಚಾಯತ್ ಇದರ ಜಂಟಿ ಆಶ್ರಯದಲ್ಲಿ ಸಾರ್ವಜನಿಕ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ಅಲ್ಹಮ್ದುಲಿಲ್ಲಾ, ದೇವನಿಗೆ ಸರ್ವಸ್ತುತಿ. ಬಹಳ ಪುಣ್ಯದಾಯಕವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಜಮಾತೆ ಇಸ್ಲಾಮಿ ಹಿಂದ್ ಇದರ ಬಗ್ಗೆ ತಮಗೆಲ್ಲರಿಗೂ ಕೂಡ ತಿಳಿದಿರಬಹುದು. ಅದರ ಸಮಾಜ ಸೇವಾ ಚಟುವಟಿಕೆಗಳನ್ನು ತಾವೆಲ್ಲರೂ ಕೂಡ ಹತ್ತಿರದಿಂದ ಬಲ್ಲವರು ಎಂದು ನಾನು ಭಾವಿಸ್ತೇನೆ. ಸಮಾಜ ಸೇವೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲ ರಂಗಗಳಲ್ಲೂ ಕೂಡ ಕೆಲಸ ಮಾಡುವಂತಹ ಒಂದು ಸಂಘಟನೆಯಾಗಿದೆ ಜಮಾತೆ ಇಸ್ಲಾಮಿ ಹಿಂದ್. ಅದು ಶೈಕ್ಷಣಿಕ ನೆರವನ್ನು ಜನರಿಗೆ ನೀಡ್ತಾ ಇದೆ, ವೈದ್ಯಕೀಯ ನೆರವನ್ನು ನೀಡ್ತಾ ಇದೆ, ಅರ್ಹರಿಗೆ ವಸತಿಯನ್ನು ನಿರ್ಮಿಸಿ ಕೊಡ್ತಾ ಇದೆ. ಅದೇ ರೀತಿ ಬಡಬಗ್ಗರಿಗೆ ಮಾಸಿಕ ರೇಷನ್ ವಿತರಣೆ, ಮಾಸಿಕ ಮಾಸಾಸನ ನೀಡುವಂತಹದ್ದು, ಈ ರೀತಿ ಸ್ವಚ್ಛತಾ ಕಾರ್ಯಗಳು, ಬ್ಲಡ್ ಡೊನೇಷನ್, ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರ, ಈ ರೀತಿ ಎಲ್ಲ ಸಮಾಜ ಸೇವಾ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ತನ್ನನ್ನು ತೊಡಗಿಸಿಕೊಂಡಿದೆ. ಇದೀಗ ಈ ಪ್ರದೇಶದಲ್ಲಿ ಬಹಳ ಮಹತ್ತರವಾದಂತಹ ಒಂದು ಸಮಾಜ ಸೇವೆಯನ್ನು ಇಲ್ಲಿ ಕೈಗೆತ್ತಿಕೊಂಡಿದೆ. ಅದು ಸಾರ್ವಜನಿಕ ಕೊಳವೆ ಬಾವಿ ನಿರ್ಮಾಣ. ನೀರಿನ ಮಹತ್ವ ನಮಗೆಲ್ಲರಿಗೂ ಕೂಡ ಗೊತ್ತು. ನೀರು ಎಷ್ಟು
ಮಹತ್ವವುಳ್ಳದು ಅಂತ ಹೇಳಿ. ಜೀವನಾವಶ್ಯಕ ವಸ್ತುಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದು ನೀರಾಗಿದೆ. ನೀರಿಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ದೇವನು ಈ ನೀರನ್ನು ನಮಗೆ ಯಥೇಚ್ಛವಾಗಿ ನೀಡಿದ್ದಾನೆ. ನೋಡಿ, ದೇವನು ಮಳೆ ಸುರಿಸ್ತಾ ಇದ್ದಾನೆ, ಅದರ ಮೂಲಕ ನಮಗೆ ನೀರು ಸಿಗ್ತದೆ. ಈ ನೀರಿನಿಂದ ಅನೇಕ ಪ್ರಯೋಜನ ಇದೆ. ಕೇವಲ ಕುಡಿಲಿಕ್ಕೆ ಮಾತ್ರ ಅಲ್ಲ, ತೊಳೆಯಲಿಕ್ಕೆ, ಅದೇ ರೀತಿ ಮರಗಿಡಗಳಿಗೆ, ಇನ್ನಿತರ ಕಾರ್ಯಗಳಿಗೆ ನೀರಿನ ಅವಶ್ಯಕತೆ ಇದೆ. ದೇವನು ಯಥೇಚ್ಛವಾಗಿ ನಮಗೆ ನೀಡಿದ್ದರಿಂದ ನಮಗೆ ಅದರ ಬೆಲೆ ಗೊತ್ತಿಲ್ಲ, ಅದರ ಮಹತ್ವ ನಮಗೆ ತಿಳಿದಿಲ್ಲ. ಆದರೆ ಅದರ ಅಗತ್ಯ ಕೆಲವೊಮ್ಮೆ ಕಂಡು ಬಂದರೆ, ನಮಗೆ ಬಾಯಾರಿಕೆಯಾಗಿ ಗಂಟಲು ಒಣಗಿದಾಗ ಆ ನೀರಿನ ಮಹತ್ವ ನಮಗೆ ಗೊತ್ತಾಗ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಹೋದರೆ ಒಂದು ಕೊಡ ನೀರಿಗಾಗಿ ಅವರು ಕಷ್ಟಪಡುತ್ತಿರುವಂತಹ ಅವರ ಭವನಗಳನ್ನು ನಾವು ನೋಡಿದರೆ, ಒಂದು ಕೊಡ ನೀರಿಗಾಗಿ ಅದೆಷ್ಟೋ ದೂರ ಅವರು ಸಾಗಬೇಕಾಗ್ತದೆ. ಆಗ ಆ ನೀರಿನ ಮಹತ್ವ ಅವರಿಗೆ ಗೊತ್ತಾಗ್ತದೆ. ಈ ರೀತಿ ನೀರು ಎನ್ನುವುದು, ಇದರ ವ್ಯವಸ್ಥೆ ಮಾಡಿಕೊಡುವುದಂತ ಹೇಳಿದರೆ ಬಹಳ ಪುಣ್ಯದಾಯಕವಾದಂತಹ ಒಂದು ಕೆಲಸ, ಶಾಶ್ವತವಾಗಿ ದೊರೆಯುವಂತಹ ಪುಣ್ಯವಾಗಿದೆ ನೀರಿನ ವ್ಯವಸ್ಥೆ ಮಾಡಿಕೊಡುವುದಂತ ಹೇಳಿದ್ದು. ಯಾರೆಲ್ಲ ಅದರಿಂದ ಪ್ರಯೋಜನವನ್ನು ಪಡೆಯುತ್ತಾರೋ ಆ ಪ್ರಯೋಜನದ ಆ ಪುಣ್ಯ ಉಂಟಲ್ಲ, ಆ ಮಾಡಿಕೊಟ್ಟವರಿಗೆ ಅದು ನಿರಂತರವಾಗಿ ಅದು ದೊರೆಯುತ್ತಾ ಸಿಗ್ತಾ ಇರ್ತದೆ. ಒಮ್ಮೆ ಪ್ರವಾದಿ ಮೊಹಮ್ಮದರ ಬಳಿ ಬಂದು ಅವರ ಅನುಯಾಯಿ ಬಂದು ಕೇಳ್ತಾರೆ, ನನ್ನ ತಾಯಿ ನಿಧನ ಹೊಂದಿದ್ದಾರೆ, ನಾನು ಅವರ ಸ್ಮರಣಾರ್ಥವಾಗಿ, ಅವರ ನೆನಪಿಗಾಗಿ ಯಾವ ದಾನ ಧರ್ಮವನ್ನು ಮಾಡಲಿ ಅಂತೇಳಿ. ಆಗ ಪ್ರವಾದಿ ಮೊಹಮ್ಮದರು ಹೇಳಿದರು, ನೀನು ಒಂದು ಬಾವಿ ತೋಡಿಸು ಅಂತ ಹೇಳಿ. ಈ ರೀತಿ ಆ ಸಹಾಬಿ, ಆ ಪ್ರವಾದಿ ಮೊಹಮ್ಮದರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿ ಬಾವಿ ನಿರ್ಮಿಸಿ ಕೊಡ್ತಾರೆ. ಸೊ ಇದರಿಂದ ನಮಗೆ ಗೊತ್ತಾಗ್ತದೆ, ಈ ಬಾವಿ ನಿರ್ಮಿಸುವುದು, ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವುದು ಎಷ್ಟು ಒಂದು ಪುಣ್ಯದಾಯಕವಾದಂತಹ, ಎಷ್ಟೊಂದು ಮಹತ್ವಪೂರ್ಣವಾದಂತಹ ಕೆಲಸ ಅಂತ ಹೇಳಿ ನಮಗೆ ಇದರಿಂದ ಗೊತ್ತಾಗ್ತದೆ. ಸಮಾಜ ಸೇವೆ, ಅದು ಯಾವ ಸಮಾಜ ಸೇವೆಯ ಕೂಡ ಆಗ್ಬೋದು. ಇದೇ ಸಮಾಜ ಸೇವೆ ಅಂತ ಹೇಳಿ ಅಲ್ಲ, ಬದಲಾಗಿ ಸಮಾಜ ಸೇವೆಗೆ ಅನೇಕ ರೂಪಗಳಿದೆ. ಒಂದು ಮುಗುಲ್ನಗೋದು, ಒಬ್ಬನನ್ನು ನೋಡಿ ಮುಗುಲ್ನಗೋದು ಕೂಡ ಅದು ಸಮಾಜ ಸೇವೆ ಅಂತ ಹೇಳಿ ಇಸ್ಲಾಂ ಕಲಿಸ್ತದೆ. ನೀನೊಂದು ಮುಗುಲ್ನಗೋದು, ಒಳ್ಳೆಯ ಮಾತನ್ನಾಡುವುದು, ಅದು ಕೂಡ ನೀನು ಮಾಡುವಂತಹ ಒಂದು ಜನಸೇವೆಯಾಗಿದೆ. ಒಬ್ಬನಿಗೆ ದಾರಿ ತೋರಿಸುವುದು, ಒಬ್ಬನು ವಾಹನ ಏರಲಿಕ್ಕಾಗಿ ಅವನಿಗೆ ಸಹಾಯ ಮಾಡುವುದು, ವಸ್ತುಗಳನ್ನು ಎತ್ತಿ ಕೊಡುವುದು, ಈ ರೀತಿ ಒಳಿತಿನ ಕಾರ್ಯಗಳನ್ನು ಮಾಡುವುದು, ಸಮಾಜದಲ್ಲಿರುವಂತಹ ಕೆಡುಕುಗಳನ್ನು ಅಳಿಸಿ ಹಾಕುವುದು, ಇದೆಲ್ಲವೂ ಕೂಡ ಸಮಾಜ ಸೇವೆಯಲ್ಲಿ ಬರುವಂತಹದ್ದಾಗಿದೆ. ಈ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ಮನುಷ್ಯ ಅಂತ ಹೇಳಿದರೆ ಆತನ ಸ್ವಭಾವವಾಗಿದೆ ಸಮಾಜ ಸೇವೆ ಎನ್ನುವುದು. ಆದರೆ ನಾವು ಅಂತಹ ಒಂದು ಸ್ಥಿತಿಯನ್ನು ನಾವಿಂದು ಕಾಣ್ತಾ ಇಲ್ಲ. ಕೆಲವು ಮಂದಿ ಮಾತ್ರ ಈ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಈ ಸಮಾಜ ಸೇವೆ ಅಂತ ಹೇಳಿದರೆ ಅದು ನಮಗೆ ಅದರಿಂದ ಪ್ರತಿಫಲ ನಾವು ಬಯಸಬಾರದು. ಯಾವಾಗ ನಾವು ಪ್ರತಿಫಲವನ್ನು ಬಯಸಿ ನಾವು ಸಮಾಜ ಸೇವೆಯನ್ನು ಮಾಡ್ತೇವೋ, ಈ ಲೌಕಿಕ ಉದ್ದೇಶದೊಂದಿಗೆ ನಾವು ಸಮಾಜ ಸೇವೆ ಮಾಡ್ತೇವೋ, ಅದು ಎಂದೂ ಕೂಡ ಸಮಾಜ ಸೇವೆ ಎಂದು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ನೀವು ಮಾಡುವಂತಹ ಸೇವೆ ಅದರ ಉದ್ದೇಶದೊಂದಿಗೆ ಇರ್ತದೆ ನಿಮಗೆ ಸಿಗುವಂತಹ ಪುಣ್ಯ. ನೀವು ಯಾವುದಾದರೂ ಸೇವೆ ಮಾಡುವಾಗ ನನಗೆ ಇಲ್ಲಿ ಹೆಸರು ಸಿಗಬೇಕು, ತೋರಿಕೆಗಾಗಿ ನನ್ನನ್ನು ಒಳ್ಳೆಯ ಸಮಾಜ ಸೇವಕ ಅಂತ ಹೇಳಿ ಗುರುತಿಸಬೇಕು ಎಂಬ ಉದ್ದೇಶದೊಂದಿಗೆ ನೀವು ಸಮಾಜ ಸೇವೆ ಮಾಡುವುದಾದರೆ ಅದು ನಿಜವಾಗಿ ಸಮಾಜ ಸೇವೆಯಲ್ಲ, ಬದಲಾಗಿ ಅದು ಶಿಕ್ಷಾರ್ಹವಾಗಿದೆ ಅಂತ ಹೇಳಿ ನಮಗೆ ಇಸ್ಲಾಂ ಕಲಿಸ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಬೋಧಿಸಿದ್ದಾರೆ. ಸಮಾಜ ಸೇವೆ ಮಾಡುವಾಗ ಅದರ ಉದ್ದೇಶ ನನಗೆ ದೇವನ ಪ್ರೀತಿ ಲಭಿಸಬೇಕು, ದೇವ ಈ ಕಾರ್ಯದಿಂದ ಸಂಪ್ರೀತನಾಗಬೇಕು, ನನಗೆ ನಾಳೆ ಮರಣಾನಂತರ ಪುಣ್ಯ ಸಿಗಬೇಕು ಎನ್ನುವಂತಹ ಆ ಉದ್ದೇಶದಿಂದ ನಾವು ಸಮಾಜ ಸೇವೆಯನ್ನು ಮಾಡಬೇಕಾಗಿದೆ. ಒಂದು ಮಾತಿದೆ, ಜನಸೇವೆ ಜನಾರ್ದನನ ಸೇವೆ ಅಂತ ಹೇಳಿ. ಖಂಡಿತವಾಗಿಯೂ ಹೌದು, ಇಸ್ಲಾಂ ಕೂಡ ಇದನ್ನು ಪ್ರತಿಪಾದಿಸ್ತದೆ. ನೀವು ಜನರಿಗೆ ಮಾಡುವಂತಹ ಸೇವೆ ಅದು ದೇವನಿಗೆ ಮಾಡುವಂತಹ ಸೇವೆ ಅಂತ ಹೇಳಿ ಇಸ್ಲಾಂ ಹೇಳ್ತದೆ. ಯಾವ ರೀತಿ ನಮಗೆ ದೇವನೊಂದಿಗೆ ಹಕ್ಕು ಬಾಧ್ಯತೆಗಳಿದೆಯೋ ಅದೇ ರೀತಿ ನಮ್ಮ ಸಹಚರರೊಂದಿಗೂ ಕೂಡ ಅನೇಕ ಹಕ್ಕು ಬಾಧ್ಯತೆಗಳಿದೆ. ಅದನ್ನು ನಾವು ಈಡೇರಿಸಬೇಕಾಗಿದೆ. ಅದರ ಬಗ್ಗೆ ದೇವನು ನಾಳೆ ಪರಲೋಕದಲ್ಲಿ, ನ್ಯಾಯಾಲಯದಲ್ಲಿ, ಅಂತಿಮ ದಿನದಲ್ಲಿ ಅದನ್ನು ಪ್ರಶ್ನಿಸ್ತಾನೆ. ಒಂದು ಪ್ರವಾದಿ ವಚನ ಇದೆ, ದೇವನು ಆ ಅಂತಿಮ ದಿನದಲ್ಲಿ ಓರ್ವ ಮನುಷ್ಯರೊಂದಿಗೆ ಪ್ರಶ್ನಿಸ್ತಾನೆ, ನಾನು ರೋಗಿಯಾಗಿದ್ದೆ. ದೇವನು ಹೇಳೋದು, ನಾನು ರೋಗಿಯಾಗಿದ್ದೆ, ಆದರೆ ನೀನು ನನ್ನ ಸಂದರ್ಶನವನ್ನು ಮಾಡಲಿಲ್ಲ ಅಂತೇಳಿ. ಆಗ ಮಾನವನು ಹೇಳ್ತಾನೆ, ನೀನು
ಇಡೀ ಜಗತ್ತನ್ನು ಪರಿಪಾಲಿಸುವವ, ನಿನಗೆ ರೋಗ ಬಾಧಿಸುವುದೇ, ನಾನು ನಿನ್ನನ್ನು ಸಂದರ್ಶಿಸುವುದೇ? ಆಗ ದೇವನು ಹೇಳ್ತಾನೆ, ಹೌದು, ನನ್ನ ಇಂತಿಂತಹ ದಾಸ ರೋಗಿಯಾಗಿದ್ದ, ನೀನು ಆತನನ್ನು ಸಂದರ್ಶನ ಮಾಡಲಿಲ್ಲ. ಒಂದು ವೇಳೆ ನೀನು ಆತನ ಸಂದರ್ಶನವನ್ನು ಮಾಡುತ್ತಿದ್ದರೆ ಅಲ್ಲಿ ನೀನು ನನ್ನನ್ನು ಕಾಣುತ್ತಾ ಇದ್ದೆ, ಅದರ ಪುಣ್ಯ ಫಲವನ್ನು ಇಂದು ನೀನು ಗಳಿಸ್ತಾ ಇದ್ದಿ ಅಂತೇಳಿ. ಅದೇ ರೀತಿ ಪುನೊಂದು ಕೇಳ್ತಾನೆ ಅಲ್ಲಾಹನು ಮನುಷ್ಯನೊಂದಿಗೆ, ನಾನು ಹಸಿದಿದ್ದೆ, ನಾನು ಆಹಾರವನ್ನು ಕೇಳಿದ್ದೆ, ಅನ್ನವನ್ನು ಕೇಳಿದ್ದೆ, ನೀನು ಅದನ್ನು ಕೊಡಲಿಲ್ಲ ಅಂತ ಹೇಳಿ, ನನಗೆ ಉಣಿಸಲಿಲ್ಲ ಅಂತೇಳಿ. ಆಗ ಆ ಮನುಷ್ಯನು ಪ್ರಶ್ನಿಸ್ತಾನೆ, ನೀನು ಅನ್ನದಾತನಾಗಿರುವೆ, ನಿನಗೆ ಹಸಿವೆಯಾಗುವುದೇ, ನಾನು ನಿನಗೆ ಉಣಿಸುವುದೇ ಅಂತ ಹೇಳಿ. ಆಗ ದೇವನು ಹೇಳ್ತಾನೆ, ನನ್ನ ಇಂತಿಂತಹ ದಾಸ ಹಸಿದಿದ್ದ, ನಿನ್ನಿಂದ ಆಹಾರವನ್ನು ಕೇಳಿದ್ದ, ಆದರೆ ನೀನು ಆತನಿಗೆ ನೀಡಲಿಲ್ಲ. ಒಂದು ವೇಳೆ ನೀನು ಆತನಿಗೆ ಆಹಾರವನ್ನು ನೀಡುತ್ತಿದ್ದರೆ ಅದರ ಫಲವನ್ನು ನೀನಿಂದು ಗಳಿಸ್ತಾ ಇದ್ದಿ, ಪಡೀತಾ ಇದ್ದಿ ಅಂತೇಳಿ. ಅದೇ ರೀತಿ ದೇವನು ಅಲ್ಲಾಹನು ಪ್ರಶ್ನಿಸ್ತಾನೆ ಮನುಷ್ಯನೊಂದಿಗೆ, ನಾನು ಬಾಯಾರಿಕೆ, ನನಗೆ ನೀರಡಿಕೆಯಾಗಿತ್ತು, ನಾನು ನೀರು ಕೇಳಿದ್ದೆ, ಆದರೆ ನೀವು ನನಗೆ ನೀರು ಕೊಡಲಿಲ್ಲ ಅಂತ ಹೇಳಿ, ನೀರುಣಿಸಲಿಲ್ಲ ಅಂತ ಹೇಳಿ. ಆಗ ಮನುಷ್ಯನು ಕೇಳ್ತಾನೆ, ನೀನು ನೀರು ಕೊಡುವವನಾಗಿದ್ದೇನೆ, ಮಲೆ ಬರಿಸುವವನಾಗಿದ್ದಿ, ನಿನಗೆ ಬಾಯಾರಿಕೆಯಾಗುವುದೇ, ನಾನು ನಿನಗೆ ನೀರು ಕೊಡುವುದೇ? ಆಗ ದೇವನು ಹೇಳ್ತಾನೆ, ನನ್ನ ಇಂತಿಂತಹ ದಾಸ ಆತ ಬಾಯಾರಿಕೆಯಿಂದ ನೀರು ಕೇಳಿದ್ದ, ನೀನು ಆತನಿಗೆ ನೀರು ಕೊಡಲಿಲ್ಲ. ಒಂದು ವೇಳೆ ನೀನು ನೀರು ಕೊಡುತ್ತಿದ್ದರೆ ಅದರ ಫಲವನ್ನು ನೀನಿಂದು ಪಡೀತಾ ಇದ್ದಿ ಅಂತೇಳಿ. ಸೊ ಇದರಿಂದ ನಮಗೆ ತಿಳಿಯುತ್ತದೆ ಈ ಸಮಾಜ ಸೇವೆ ಎನ್ನುವಂಥ, ಮಾನವನ ಸೇವೆ ಮಾಡುವುದು ಎಷ್ಟು ಮಹತ್ತರವಾದದ್ದು ಅಂತೇಳಿ. ಇಸ್ಲಾಂ ಹೇಳ್ತದೆ, ಈ ಸಮಾಜ ಸೇವೆ ಎನ್ನುವುದು ಅದೊಂದು ಇಬಾದತ್ ಅಂತ ಹೇಳಿದರೆ ಆರಾಧನೆ. ನಾವು ಮಾಡುವಂತಹ ನಮಾಜ್, ಉಪವಾಸ ವ್ರತ, ಹಜ್, ಇದಕ್ಕೆಲ್ಲವೂ ಕೂಡ ಸಮಾನವಾಗಿದೆ ಅಂತೇಳಿ. ನಾವು ಮಾಡುವಂತಹ ಸಮಾಜ ಸೇವೆ ಅಷ್ಟೇ ಪುಣ್ಯ ಸಮಾಜ ಸೇವೆಗೂ ಕೂಡ ಸಿಗ್ತದೆ. ಎಲ್ಲ ಧರ್ಮಗಳು ಕೂಡ ಸಮಾಜ ಸೇವೆಗೆ ಮಹತ್ವವನ್ನು ಕಲ್ಪಿಸ್ತದೆ. ಎಲ್ಲ ಧರ್ಮಗಳು ಕೂಡ ಸಮಾಜ ಸೇವೆ. ಈ ಸಮಾಜ ಸೇವೆ ಎನ್ನುವಾಗ ಇದು ಕೇವಲ ನಮ್ಮವರಿಗೆ ಮಾತ್ರ ಸೀಮಿತ ಆಗಿರಬಾರದು. ಬದಲಾಗಿ ಸಮಾಜ ಸೇವೆ ಅದು ಎಲ್ಲ ಜನರಿಗಾಗಿರಬೇಕು. ಅಲ್ಲಿ ಜಾತಿ, ಮತ, ಧರ್ಮ ನೋಡಬಾರದು. ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಅದನ್ನೇ ಮಾಡ್ತಾ ಇದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಅದು ಎಲ್ಲರ ಸೇವೆಯನ್ನು ಕೂಡ ಅದು ಮಾಡ್ತಾ ಇದೆ. ಒಮ್ಮೆ ಪ್ರವಾದಿ ಅವರು ಹೇಳಿದರು, ಜನರ ಮೇಲೆ ನೀವು ಕರುಣೆ ತೋರಬೇಕು ಅಂತ ಹೇಳಿ, ಜನರೊಂದಿಗೆ ನೀವು ಕರುಣೆ ತೋರಬೇಕು ಅಂತ ಹೇಳಿ. ಆಗ ಅಲ್ಲಿ ನೆರೆದಿದ್ದಂತಹ ಪ್ರವಾದಿ ಮೊಹಮ್ಮದರ ಅನುಯಾಯಿಗಳು ಹೇಳಿದರು, ಹೌದು, ನಾವು ಪರಸ್ಪರ ಕರುಣೆ ತೋರ್ತಾ ಇದ್ದೇವೆ. ಅದರ ಬಗ್ಗೆ ಹೇಳಿದ್ದಲ್ಲ, ಬದಲಾಗಿ ನೀವು ನಿಮ್ಮ ಮಧ್ಯೆ, ನಿಮ್ಮ ಈ ಸಂಗಾತಿಗಳ ಮಧ್ಯೆ ಕರುಣೆ ತೋರಿಸಿದರೆ ಸಾಲದು, ಬದಲಾಗಿ ಎಲ್ಲ ಜನರೊಂದಿಗೆ ನೀವು ಕರುಣೆ ತೋರಿಸಬೇಕಾಗಿದೆ. ಆಗ ಮಾತ್ರ ನೀವು ಸತ್ಯವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ. ಈ ರೀತಿ ಸಮಾಜ ಸೇವೆ ಎನ್ನುವುದು ಅದೊಂದು ಬಹಳ ದೊಡ್ಡ ವಿಷಯವಾಗಿದೆ. ಇಂದು ಆ ಪುಸ್ತಕ ಬಿಡುಗಡೆಯಾಗಲಿದೆ, ಸಮಾಜ ಸೇವೆಗೆ ಸಂಬಂಧಪಟ್ಟಂಥ ಆ ಪುಸ್ತಕದಲ್ಲಿ ಎಲ್ಲ ವಿಷಯಗಳು ಇದೆ. ಸಮಾಜ ಸೇವೆಯ ಎಲ್ಲ ಪ್ರಕಾರಗಳು ಅದರಲ್ಲಿ ಇದೆ. ಇಸ್ಲಾಂ ಸಮಾಜ ಸೇವೆಗೆ ಮಹತ್ವವನ್ನು ನೀಡಿದ್ದು ಮಾತ್ರವಲ್ಲ, ಬದಲಾಗಿ ಅದರ ಸಮಗ್ರವಾದಂತಹ ಪರಿಕಲ್ಪನೆಯನ್ನು ಈ ಜಗತ್ತಿನ ಮುಂದೆ ಇರಿಸಿದೆ. ಯಾವ ರೀತಿ ಸಮಾಜ ಸೇವೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಉದ್ದೇಶದೊಂದಿಗೆ ಮಾಡಬೇಕು ಮತ್ತು ಅದರಿಂದ ಸಿಗುವಂತಹ ಪುಣ್ಯ ಫಲಗಳೇನು ಎಂಬುದರೆಲ್ಲದರ ಬಗ್ಗೆ ಅದರಲ್ಲಿ ಸಮಗ್ರವಾದಂತಹ ಮಾಹಿತಿ ಇದೆ. ಯಾರ್ಯಾರಿಗೆಲ್ಲ ಸಮಾಜ ಸೇವೆ ಮಾಡಬೇಕು, ಯಾವ ಆದ್ಯತೆಯ ಮೇರೆಗೆ ನಾವು ಸಮಾಜ ಸೇವೆಯನ್ನು ಮಾಡಬೇಕು, ಎಲ್ಲ ವಿಷಯಗಳನ್ನು ನಮಗೆ ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಯಾವ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದೇವೋ, ಯಾವೊಂದು ಈ ಸಾರ್ವಜನಿಕ ಕೊಳವೆ ಬಾವಿ ಉದ್ಘಾಟನಾ ಕಾರ್ಯಕ್ರಮ, ಇದು ಇಲ್ಲಿನ ಪರಿಸರದ ಜನರಿಗೆ ಇದರಿಂದ ಪ್ರಯೋಜನ ದೊರೆಯಲಿ. ಅದೇ ರೀತಿ ದೇವನು ಇದಕ್ಕೆ ತಕ್ಕುದಾದಂತಹ ಯಾರೆಲ್ಲರೂ ಕೂಡ ಇದಕ್ಕಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದ್ದಾರ ಅವರೆಲ್ಲರಿಗೂ ಕೂಡ ದೇವನು ತಕ್ಕುದಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಹತ್ವದ ಕುರಿತು ಪುಸ್ತಕದ ಬಿಡುಗಡೆ. ಈ ಪುಸ್ತಕವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಮಮತಾ ಗಟ್ಟಿ ಅವರು ನೆರವೇರಿಸಿಕೊಡ್ಬೇಕಾಗಿ ನೆನೆಸ್ಕೊಳ್ತೇನೆ.
ಜಮಾತೆ ಇಸ್ಲಾಮಿ ಹಿಂದ್ ಸೇವಾ ಘಟಕ ಉಳ್ಳಾಲ ಇದರ ವತಿಯಿಂದ ಈ ನಮ್ಮ ಮುದುಗಾರಕಟ್ಟೆಯ ಈ ಪ್ರದೇಶದಲ್ಲಿ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದಂಥ ನಮ್ಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರುಗಳೇ, ತಾಲೂಕು ಪಂಚಾಯತ್ ಸದಸ್ಯರೇ, ಜಮಾತೆ ಇಸ್ಲಾಂ ಘಟಕದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರುಗಳೇ, ನಮ್ಮ ಊರಿನ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಕೂಡ ವಂದಿಸಿ ಈ ಒಂದು ಕಾರ್ಯಕ್ರಮ ನಮ್ಮ ಮುದುಗಾರಕಟ್ಟೆಯ ಈ ಒಂದು ಗ್ರಾಮೀಣ ಭಾಗದಲ್ಲಿ ಜನರಿಗೆ ನೀರನ್ನು ಒದಗಿಸಿಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಾನು ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯ ಆಗ್ತಕ್ಕಂಥ ಸಂದರ್ಭ, ಈ ಭಾಗದ ಜನರು ನಾವು ಚುನಾವಣೆಗೆ ನಿಂತಾಗ ಕೂಡ ನೀರಿನ ಸಮಸ್ಯೆಯ ಬಗ್ಗೆ ಹೇಳಿದರು. ಆವಾಗಲೇ ಅದರ ತದನಂತರ 1 ವರ್ಷದಲ್ಲಿ ನಾನು ನೀರಿಗಾಗಿ ಅಂತ ಅನುದಾನ ಈ ಭಾಗಕ್ಕೆ ಇಟ್ಟಿದ್ದೆ. ಅದರಲ್ಲಿ 2 ಟ್ಯಾಂಕ್ ರಚನೆ, ಒಂದು ಈ ಭಾಗಕ್ಕೆ, ಇದೇ ನಿಮ್ಮ ಎದುರುಗಡೆ ಕಾಣ್ತಾ ಇದೆ ಆ ಟ್ಯಾಂಕ್, ಮತ್ತೊಂದು ನಮ್ಮ ಶಾಲೆಯ ಹತ್ತಿರ ಇನ್ನೊಂದು ಟ್ಯಾಂಕ್, 2 ಟ್ಯಾಂಕಿಯನ್ನು ಕೂಡ ಈ ಭಾಗದಲ್ಲಿ ನಡೆಸಿಕೊಟ್ಟಿದ್ದೇವೆ. ಆಗ ಕೆಳಗಡೆಯಿಂದ ಈ ಟ್ಯಾಂಕಿಗೆ ನೀರಿಂದ ಬರ್ತಾಯಿತ್ತು ಬೋರ್ವೆಲ್. ಮೊನ್ನೆ ಈಗಾಗಲೇ ನಮಗೆ ಅಜೀಜ್ರವ್ರು ಹೇಳಿದರು, ಮೇಡಮ್ ಹೀಗೆ ಒಬ್ಬರು ಒಂದು ಬೋರ್ವೆಲ್ಲನ್ನು ನಮ್ಮ ಸಂಘಟನೆಯವರು ಕೊಡ್ತಾ ಇದ್ದಾರೆ, ಅದಕ್ಕೆ ಹೀಗೆ ತುಂಬ ಸಂತೋಷ ಆಯಿತು. ಹೀಗಾಗಿ ಯಾವತ್ತೂ ಕೂಡ ಒಂದು ಜಮಾತೆ ಇಸ್ಲಾಂ ಇಂದವರು ಉಳ್ಳಾಲ ಘಟಕದವರು ನಮ್ಮ ಭಾಗದ ಜನರಿಗೆ ನೀರನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಈ ಒಂದು ಸೇವೆಯನ್ನು ಮಾಡಿದಂಥ ಎಲ್ಲ ಸಂಘಟಕರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಒಂದು ಗ್ರಾಮೀಣ ಸೇವೆಯನ್ನು ಮಾಡಬೇಕಾದ್ರೆ ಈಗಾಗಲೇ ನಮ್ಮ ಪ್ರೊಫೆಸರ್ ಅವರು ಹೇಳಿದರು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡ್ಬೋದು. ಜನರಿಗೆ ನಾವೊಬ್ಬರಿಗೆ ತೋರಿಕೆಗೋಸ್ಕರ ಸೇವೆ ಮಾಡೋದಲ್ಲ, ನಾವು ನಮ್ಮ ಮನಸ್ಸಿಗೆ ದಿನದ 24 ಗಂಟೆಯಲ್ಲಿ ನಾವು ಯಾವ ರೀತಿ ಕಾಯ ವಾಚ ಮನಸ್ಸ ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ ದಿನನಿತ್ಯ ಒಂದಲ್ಲ ಒಂದು ರೂಪದಲ್ಲಿ ಒಬ್ಬ ಮನುಷ್ಯನಾದವ ಸೇವೆಯನ್ನು ಮಾಡ್ಬೋದು. ಅದರಲ್ಲಿ ನಾವು ಅವರು ಹೇಳಿದರು ಒಂದು ಮುಗುಳ್ನಗೆ, ಅದು ಸತ್ಯ. ಮನುಷ್ಯರಿಗೆ ಹೇಳ್ತಾರೆ, ನೀನು ಉಪಕಾರ ಮಾಡದಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡಬೇಡ, ಅದು ಸತ್ಯ. ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಉಪಕಾರವನ್ನು ಮಾಡುವುದರ ಮೂಲಕ ಜನರಿಗೆ ಯಾರ ಮನಸ್ಸನ್ನು ಕೂಡ ನೋಯಿಸದೆ ನಾವು ಸೇವೆಯನ್ನು ಮಾಡುವುದು ಕೂಡ ಅದು ಅನಿವಾರ್ಯ ಆಗಿದೆ. ಇವತ್ತಿನ ದಿನದಲ್ಲಿ ನಾವು ನೋಡ್ತೇವೆ ಆಶ್ರಮಗಳು ಜಾಸ್ತಿ ಆಗುತ್ತಾ ಇದ್ದೇವೆ. ತನ್ನ ತಂದೆ ತಾಯಿಯನ್ನೇ ನೋಡಿದಂತಹ ಮಕ್ಕಳು ಇವತ್ತು ಈ ಸಮಾಜದಲ್ಲಿ ಇದ್ದಾರೆ. ಅದು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ. ನಾವು ಎಷ್ಟೇ ದೇವಸ್ಥಾನಕ್ಕೆ ಹೋಗಿ, ಯಾವುದೇ ಮಸೀದಿಗೆ ಹೋಗಿ, ಯಾವುದೇ ಚರ್ಚಿಗೆ ಹೋಗಿ, ತನ್ನ ತಂದೆ ತಾಯಿಯನ್ನು ನೋಡದೆ ಯಾವುದೇ ಧಾರ್ಮಿಕ ಕೇಂದ್ರಕ್ಕೆ ಹೋದರೂ ಕೂಡ ಅದು ಖಂಡಿತ ಪ್ರಯೋಜನ ಇಲ್ಲ. ಇದು ಸತ್ಯ. ನಮ್ಮ ಅಪ್ಪ ಅಮ್ಮನನ್ನು ನಾವು ಫಸ್ಟ್ ನೋಡಿ ಇನ್ನು ಬೇರೆ ಸೇವೆಯನ್ನು ಮಾಡಬೇಕು. ಕೆಲವರು ಇದ್ದಾರೆ ಇವತ್ತು ಹೊರಗಡೆಗೋಸ್ಕರ ದೊಡ್ಡ ಶ್ರೀಮಂತರು ಜನರಾಗಲಿಕ್ಕೆ ನೋಡ್ತಾರೆ, ಆದರೆ ತನ್ನ ಅಪ್ಪ ಅಮ್ಮನನ್ನು ನೋಡೋರು ಇವತ್ತು ಇಲ್ಲ. ಹಾಗಾಗಿ ಇವತ್ತಿನ ಯುವಜನತೆ ಆಗಲಿ, ಇಂತಹ ಸಮಾಜ ಸೇವೆಯ ಸಂಘಟನೆಯವರಾಗಲಿ, ನಾವೆಲ್ಲರೂ ಕೂಡ ನಿತ್ಯ ನಮ್ಮ ಜೀವನದ ಬದುಕಿನ ಉದ್ದಕ್ಕೂ ಕೂಡ ನಾವು ಯಾವ ದಾರಿಯಲ್ಲಿ ಬಂದಿದ್ದೇವೆ, ನಮ್ಮನ್ನು ಸಾಧನೆಗೆ ಮಾಡಿದವರು ಯಾರು, ಗುರು ಹಿರಿಯರನ್ನು ಮರೆಯದೆ ಮಾತಾಪಿತರನ್ನು ನಾವು ವಂದಿಸುವಂಥ, ಹಿರಿಯರನ್ನು ಗೌರವಿಸುವಂಥ ಸ್ವಭಾವವನ್ನು ಮಗುವಿಗೆ ಕಲಿಸಿಕೊಟ್ಟಾಗ ನಿಜವಾಗಿ ಕೂಡ ಆ ಸಮಾಜ, ಆ ಮನೆ ಬೆಳಗಲಿಕ್ಕೆ ಸಾಧ್ಯ. ತಾಯಿಯಾದವಳು ಇದನ್ನೆಲ್ಲ ಬೋಧಿಸಬೇಕಾಗ್ತದೆ. ಅಂತಹ ನೆಲೆಯಲ್ಲಿ ನಾವು ನೀವು ಎಲ್ಲರೂ ಕೂಡ ಒಂದು ಗೌರವದ ಬದುಕನ್ನು ಬಾಳ್ಬೇಕಾದ್ರೆ ಸಮಾಜದಲ್ಲಿ ಒಟ್ಟಿಗೆ ಧಾರ್ಮಿಕತೆ ಯಾವುದೇ ಒಂದು ನಾವು ಧರ್ಮದಲ್ಲಿ ಹುಟ್ಟಿರ್ಬೋದು, ಆದರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಪ್ರೀತಿ ವಿಶ್ವಾಸದಿಂದ ಸಹೋದರ ಸಹೋದರಿ ಭಾವನೆಯಿಂದ ಬೆಳೆದಾಗ ಮಾತ್ರ ಒಂದು ಊರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಒಂದು ಸಮಾಜವು ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಎನ್ನುವಂಥ ನೆಲೆಯಲ್ಲಿ ಇವತ್ತು ನಾವು ಈ ಸಮಾಜ ಸೇವೆ ಮೌಲಾನಾ ಸೈಯದ್ ಜಲಾಲುದ್ದೀನ್ ಉಮರಿ ಸರ್ ಅವರು ಬರೆದಂಥ ಈ ಪುಸ್ತಕ ನಿಜವಾಗಿ ಕೂಡ ಸಮಾಜ ಸೇವೆಗೆ ನಾವೆಲ್ಲರೂ ಈ ವೇದಿಕೆಯಲ್ಲಿದ್ದೇವೆ, ಈ ಮುಂಭಾಗದಲ್ಲಿ ನೀವಿದ್ದೀರಿ, ನಾವೆಲ್ಲರೂ ಒಂದೊಂದು ರೂಪದಲ್ಲಿ ಒಂದೊಂದು ಜನರಿಗೆ ಸೇವೆಯನ್ನು ಮಾಡಲಿಕ್ಕೆ ಬಂದವರು. ಇಂತಹ ಮಳೆಯಲ್ಲೂ ಕೂಡ ನೀವು ಎಲ್ಲರೂ ಸೇರಿದ್ದೇವೆಲ್ಲ, ಇದು ಈ ಒಂದು ಸಂಘಟನೆಯವರು ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ಬರಬೇಕು, ಇದು ಕೊಡುವಂತಹ ಗೌರವ.
ಇದಕ್ಕೆ ನಾನು ಹೇಳಿದ್ದು, ಇದು ನಾವು ಇಲ್ಲ ನಮಗೂ ಅಲ್ಲಿಂದ ಹೋಗ್ಬೋದಿತ್ತು. ಆದರೆ ನಾನು ಹೇಳಿದೀಗ ಪಿ ಡಿ ಅವ್ರ ಹತ್ರ, ನಾನು ಟ್ಯಾಂಕ್ ಉದ್ಘಾಟನೆ ಮಾಡಲಿಕ್ಕೆ ಬರಲಿಲ್ಲ. ಸತ್ಯ, ಜಿಲ್ಲಾ ಪಂಚಾಯತ್ ಅನುದಾನದಿಂದ ಮಾಡಿದ್ದು, ನಾನು ಉದ್ಘಾಟನೆ ಮಾಡಲಿಕ್ಕೆ ಇದಕ್ಕೆ ಬರಲಿಲ್ಲ. ಆದರೆ ಇವತ್ತು ನಮ್ಮ ಅಜೀಜ್ ಅವರು ಹೇಳಿದರು ಫೋನ್ ಮಾಡಿ, ಬರಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ. ಅದಕ್ಕೆ ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಹಾಗಾಗಿ ನಿಮ್ಮ ಎಲ್ಲರ ಗೌರವ, ಪ್ರೀತಿ, ವಿಶ್ವಾಸಗಳು ಉಳಿಯಲಿ. ಸಮಾಜಮುಖಿ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅವರಿಗೆ ನಾವು ಎಂದೂ ಕೂಡ ಚಿರಋಣಿಯಾಗಿ ಅವರನ್ನು ಮುನ್ನಡೆಸ್ಕೊಂಡು ಅವರಿಗೆ ನಾವು ಬೆನ್ನತ್ತಿದಾಗ, ಅವರಿಗೆ ನಾವು ಪ್ರೋತ್ಸಾಹಿಸಿದಾಗ ಖಂಡಿತ ಇನ್ನೊಂದು ಕಡೆಯೂ ಕೂಡ ನೀವು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಟೀಕೆ ಟಿಪ್ಪಣಿಗಳು ಒಮ್ಮೊಮ್ಮೆ ಬರ್ತದೆ. ಒಳ್ಳೆ ಕೆಲಸ ಮಾಡುವವರಿಗೂ ಟೀಕೆ ಟಿಪ್ಪಣಿ ಇದೆ, ಖಂಡಿತ ಇದೆ. ಅದು ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ನಾವು ಎಲ್ಲವನ್ನು ಕೂಡ ಮುನ್ನಡೆಸ್ಕೊಂಡು ಹೋಗಬೇಕಂತೆ. ಈಗ ನಾವು ಸಾರ್ವಜನಿಕ ಸೇವೆಯಲ್ಲಿದ್ದೇವೆ, ಎರಡೂ ನಮ್ಮ ಬೆನ್ನ ಹಿಂದಿದೆ, ಹೊಗಳಿಕೆ ಇದೆ, ತೆಗಳಿಕೆ ಇದೆ. ಆದರೆ ನಾವು ಯಾವುದಕ್ಕೂ ಕೂಡ ಆ ಧೈರ್ಯವನ್ನು ಕುಂದದೆ ಮುನ್ನಡೆದಾಗ ಸಮಾಜದಲ್ಲಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಕೂಡ ಬೇರೆಯವರಿಗೆ ನಾವು ಪ್ರೇರಣೆಯಾಗಿ ಕೆಲಸ ಮಾಡಿಕೊಂಡು ಹೋಗುವ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ವಂದಿಸಿ, ಇದರ ಸಂಘಟಕರಿಗೂ ವಂದಿಸಿ ನಾನು ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ನನ್ನ ಸಹಕಾರ ಸದಾ ನಿಮ್ಗೆಲ್ಲರಿಗೂ ಕೂಡ ಇದೆ ಅಂಥೇಳಿ ಸಹೋದರಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮ್ಗೆಲ್ಲರಿಗೂ ಕೂಡ ಮಗದೊಮ್ಮೆ ವಂದಿಸಿ, ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಸೇರಿಕೊಂಡಿದ್ದಾರೆ ನಿವೃತ್ತ ಶಿಕ್ಷಕರು ಬಾಳೆಪುಣಿ ಜಗನ್ನಾಥ್ ಪೂಜಾರಿ ಅವರು. ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಮುಂದಿನ ಅನಿಸಿಕೆಗಾಗಿ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮಾನ್ ಸುನಿಲ್ ಕುಮಾರ್ ಅವರನ್ನು ಆಹ್ವಾನಿಸಿ. ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾನದ ರೂಪದಲ್ಲಿ ನಿರ್ಮಾಣ ಮಾಡಿದಂತಹ ಮೊದಲ ಕೊಳವೆ ಬಾವಿ ದುರ್ಗಾಲಾಪು ಪ್ರದೇಶದಲ್ಲಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಇದಕ್ಕೆ ಪ್ರಥಮವಾಗಿ ಈ ಭಾಗದ ಪ್ರತಿಯೊಬ್ಬ ನಾಗರಿಕರಿಗೂ ಗ್ರಾಮ ಪಂಚಾಯತ್ ವತಿಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ದಾನದ ರೂಪದಲ್ಲಿ ದಾನಕ್ಕೆ ಹೆಸರುವಾಸಿಯಾದ ಧರ್ಮದ ಹೆಸರಿನಡಿ ಇವತ್ತೇನು ಒಂದು ಸಮಾಜ ಸೇವಾ ಘಟಕವನ್ನು ಕಟ್ಟಿಕೊಂಡು ಆ ಮೂಲಕ ನನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕೊಳವೆ ಬಾವಿಯನ್ನು ಉಡುಗೊರೆಯಾಗಿ ಕೊಟ್ಟು ಈ ಭಾಗದ ಜನರ ಬಾಯಾರಿಕೆ ಏನಿದೆ ಅದನ್ನು ಒಂದು ನೀಗಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿರುವಂತಹ ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಉಳ್ಳಾಲ ಇದರ ಸರ್ವ ಪದಾಧಿಕಾರಿಗಳಿಗೆ ನನ್ನ ಗ್ರಾಮ ಪಂಚಾಯತ್ ವತಿಯಿಂದ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಯಾವುದು ಅಂತಂದರೆ ಅದು ಕುಡಿಯುವ ನೀರಿನದ್ದು. ಕಳೆದ ಹಲವಾರು ವರ್ಷಗಳಿಂದ ಈ ಸಮಸ್ಯೆಯ ಬಗ್ಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಸ್ತರದ ಎಲ್ಲ ಜನಪ್ರತಿನಿಧಿಗಳು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಾಗಿಯೂ ಕೂಡ ನಮಗೆ ನೀರಿನ ಭಾವನೆಯನ್ನು ಹೋಗಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಕಳೆದ ಒಂದು 2 ವರ್ಷಗಳ ಹಿಂದಿನಿಂದ ಇಲ್ಲಿಯವರೆಗೆ ನಾವು ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ. ಇವತ್ತು ಇಲ್ಲಿ ನಮ್ಮ ಜೊತೆಗೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ಆದಂಥ ಮಾನ್ಯ ಮಮತಾ DS ಗಟ್ಟಿಯವರು ಉಪಸ್ಥಿತರಿದ್ದಾರೆ. ಬಹುಶಃ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನೀರಿನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದು ಕೊಳವೆ ಬಾವಿ ಇರಬಹುದು, ಅದಕ್ಕೆ ಬೇಕಾದ ವಿದ್ಯುದೀಕರಣ, ಕೇಬಲ್, ಪೈಪ್, ಪಂಪ್ ಅಳವಡಿಕೆ ಇರಬಹುದು, ಮತ್ತು ಅದಕ್ಕೆ ಸಂಗ್ರಹ ಮಾಡಲಿಕ್ಕೆ ಭಾಳ ಮುಖ್ಯವಾಗಿ ನಮ್ಮಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀರಿಲ್ಲದ ಜಾಗ ಅಂತ ನನಗೆ ಕಂಡು ಬಂದಂಥ ಪ್ರದೇಶ ಅಂತಂದರೆ ಅದು ಮೋಂಟುಗೋಳಿ ಆಸುಪಾಸು ಮಾತ್ರ. ಅದು ಬಿಟ್ಟರೆ ನಮ್ಮಲ್ಲಿ ಎಲ್ಲ ಕಡೆ ಕೂಡ ನೀರು ಇದೆ. ಆ ಕಡ್ವಾಯಿ ಪ್ರದೇಶದಲ್ಲಿ ಸ್ವಲ್ಪ ನೀರಿನ ಕೊರತೆ ಇಲ್ಲ. ಅದು ಬಿಟ್ಟರೆ ನಮ್ಮಲ್ಲಿ ನೀರಿಲ್ಲ ಅಂತ ಎಲ್ಲೂ ಇಲ್ಲ. ಯಾಕಂತಂದರೆ ಇವತ್ತು ಬಹುಶಃ ಮುದುಗಾರಕಟ್ಟೆ ವ್ಯಾಪ್ತಿಯ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ನಾವು ಇವತ್ತು ಈ ಸಭೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಬಾಳೆಪುಣಿಯಲ್ಲಿ ಆಗದ ಜಾದು ಅಥವಾ ಒಂದು ಚಮತ್ಕಾರ ಎಲ್ಲೂ ಆಗೋದಿಲ್ಲ. ಯಾಕಂತಂದರೆ ಇಂತಹ ಒಂದು ಏನೇನು ಆಷಾಢ ನಾಳೆಯಿಂದ ಆಟಿಯ ಒಂದು ಆಗಮನ ನಾಳೆ ಆಗ್ತಾ ಇದೆ, ಅದಕ್ಕೆ ಹಿಂದಿನ ದಿನ ಇವತ್ತು ಬಹಳ ಪವಿತ್ರ ದಿನ ನಮಗೂ ಕೂಡ. ಯಾಕೆಂತಂದರೆ ಬಹಳಷ್ಟು ಶುಭ ಕಾರ್ಯಗಳು ಇವತ್ತು ನಡೆದಿದೆ. ಇಂತಹ ದಿನ ಇವತ್ತು ಈ ಒಂದು ಬೆಟ್ಟದ ಮೇಲೆ ನಮಗೆ ಈ ಕಾರ್ಯಕ್ರಮವನ್ನು ಈ ಎಡೆಬಿಡದ ಮಳೆಗೂ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಇಲ್ಲೊಂದು ಖಂಡಿತವಾಗಿ ಒಂದು ಶಕ್ತಿ ಇದೆ. ಆ ದೈವ ಶಕ್ತಿ, ದೇವರ ಶಕ್ತಿ ಯಾವತ್ತೂ ನಮ್ಮ ಜೊತೆಗಿದೆ. ಆ ಕಾರಣಕ್ಕೋಸ್ಕರ ಈ ಬೆಟ್ಟದ ಮೇಲೂ ಕೂಡ ನಮಗೆ ಸುಮಾರು ಒಂದು 1.5-2 ಇಂಚು ನೀರಿಲ್ಲಿ ಸಿಗಲಿಕ್ಕೆ ಸಾಧ್ಯ ಆಗಿದೆ. ಅದು ಬಹಳಷ್ಟು ಮುಂದಿನ ವರ್ಷಗಳಲ್ಲಿ ಅಂದರೆ ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಇಲ್ಲಿ ಬಂದು ಹೋಗಿದ್ದಾರೆ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ತರಲಿಕ್ಕೆ ಬಹಳಷ್ಟು ಶ್ರಮವನ್ನು ಪಟ್ಟು ಈಗಾಗಲೇ ನಮ್ಮಲ್ಲಿ 10 ಲಕ್ಷ ನೀರಿನ ಸಾಮರ್ಥ್ಯ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಲಿಕ್ಕೆ 2 ಕಡೆ ನಾವು ಜಾಗವನ್ನು ಕೂಡ ಗುರುತಿಸಿದ್ದೀವಿ.
ಈಗಾಗಲೇ ಪೈಪ್ಲೈನ್ ಕೆಲಸ ಬರದಿಂದ ಸಾಗ್ತಾ ಇದೆ. ಬಹುಶಃ ಮುಂದಿನ 2 ವರ್ಷದ ಒಳಗಡೆ ಎಲ್ಲ ನಮ್ಮ ಜನವಸತಿ ಪ್ರದೇಶಗಳಿಗೆ ಕೂಡ ಈ ಮಲ್ಟಿ ವಿಲೇಜ್ ಸ್ಕೀಮ್ ಅಡಿಯಲ್ಲಿ ನೀರು ಪೂರೈಕೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿಯವರೆಗಾದರೂ ನಮಗೆ ಈಗ ಜಮಾತೆ ಇಸ್ಲಾಂ ಹಿಂದ್ ಸಮಾಜ ಸೇವಾ ಘಟಕದಿಂದ ಬಂದಿರುವಂಥ ಈ ಕೊಳವೆ ಬಾವಿ ಏನಿದೆ, ಈ ಭಾಗದ ಒಂದಷ್ಟು ಕುಟುಂಬಗಳ ಏನು ಬಾಯಾರಿಕೆಯನ್ನು ಹೋಗಲಾಡಿಸಲಿಕ್ಕೆ ಖಂಡಿತವಾಗಿ ಅದು ಸಹಕಾರಿ ಆಗಲಿಕ್ಕಿದೆ. ನಮ್ಮ ಜನಪ್ರತಿನಿಧಿಗಳು ಬಹುಶಃ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿವರೆಗೆ ಮಾನ್ಯ ಶಾಸಕರವರೆಗೂ ಕೂಡ ನೀರಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯನ ಇಲ್ಲಿಗೆ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಯೋಜನೆಗಳ ಎಲ್ಲ ಅನುದಾನವನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ನೀರಿಗೆ ಮಹತ್ವವನ್ನು ಕೊಟ್ಟಂಥವರನ್ನು ಇವತ್ತು ನೀವು ವೇದಿಕೆಯಲ್ಲಿ ಅವರನ್ನು ಆಹ್ವಾನಿಸಿ ಅವರ ಕಡೆಯಿಂದ ಪುಸ್ತಕವನ್ನು ನೀವು ಬಿಡುಗಡೆಗೊಳಿಸಿದ್ದೀರಿ. ಹಾಗೆ ನಮ್ಮ ಮಾನ್ಯ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದಾರಂಥ ಹೈದರ್ ಕೈರಂಗಾಳ್ ಅವರು ಕೂಡ ನಿರಂತರವಾಗಿ ನಮ್ಮ ಎಲ್ಲ ಅವರಿಗೆ ಬಂದಂಥ ಅನುದಾನವನ್ನು ಯಾವುದನ್ನು ಕೂಡ ಪೋಲಾಗಲಿಕ್ಕೆ ಬಿಡದೆ ಎಲ್ಲವನ್ನು ಕೂಡ ನಮಗೆ ಇಲ್ಲಿಯ ಶಾಲೆ, ಇಲ್ಲಿ ಅಂಗನವಾಡಿಗಳಿಗೆ ಮತ್ತು ಪಂಚಾಯತಿ ಕೂಡ ಕೊಡುವ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಿ ಒಳ್ಳೆಯ ಕೆಲಸವನ್ನು ಮಾಡಿದಿರಿ. ಒಂದು ಉತ್ತಮ ಜನಪ್ರತಿನಿಧಿಗಳನ್ನು ನೀವು ಇಲ್ಲಿ ಆರಿಸಿ ಕಳಿಸಿದ್ದಕ್ಕಾಗಿ ಇವತ್ತು ಇಲ್ಲಿ ಉತ್ತಮ ಕೆಲಸ ಕಾರ್ಯಗಳು ನಮ್ಮ ನಡುವೆ ಆಗ್ತಾ ಇದೆ. ಬಹಳ ಒಗ್ಗಟ್ಟಿನ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಈಗ ನಮ್ಮ ಗ್ರಾಮ ಪಂಚಾಯಿತಿಯ ಹಿರಿಯ ಸದಸ್ಯರು ಅಬ್ದುಲ್ ರಹಿಮಾನ್ ಅವರು ಕೂಡಿಕೊಂಡಿದ್ದಾರೆ. ಬಹುಶಃ ಅವರ ಕ್ರಿಯಾ ಯೋಜನೆ ಮಾಡಿದ್ದು ತೆಗೆದು ನೋಡಿದರೆ ಅತಿ ಹೆಚ್ಚು ಕಾಮಗಾರಿಗಳು ಪೈಪ್ಲೈನ್ಗೆ ಮತ್ತು ಕೊಳವೆ ಬಾವಿಗೆ ಮೀಸಲಿಟ್ಟಿದ್ದಾರೆ. ಯಾಕಂತಂದರೆ ನೀರಿಲ್ಲದಿದ್ದರೆ ಜನರ ಬಾಯಿಂದ ನಾವೆಲ್ಲವನ್ನು ಕೇಳಬೇಕಾಗ್ತದೆ. ಒಳ್ಳೆಯ ಮಾತುಗಳು, ಒಳ್ಳೆಯ ಕೆಲಸ ಮಾಡಿದ್ದು, ರಸ್ತೆ ಚರಂಡಿ ಯಾವುದನ್ನು ಮಾಡಿದರೂ ಕೂಡ ನಮಗೆ ಒಳ್ಳೆಯ ಮಾತುಗಳು ಕೇಳು ಬರುವುದಿಲ್ಲ. ಆದರೆ ಒಂದು ದಿನ ನೀರಿಲ್ಲ ಅಂತಂದರೆ ಅಷ್ಟೂ ಕೆಲಸಗಳು ನೀರಿಗೆ ಹೋಮ ಆಗ್ತದೆ. ಹೀಗಾಗಿ ಎಲ್ಲ ಕೆಲಸಗಾರಿಗಳನ್ನು ನೀರಿಗೆ ಅಂತ ಹೇಳಿ ಇಟ್ಟು ಈ ವರ್ಷ ನಮ್ಮಲ್ಲಿ ಇಲ್ಲಿ ಟ್ಯಾಂಕರಲ್ಲಿ ನಾವು ನೀರು ಸಪ್ಲೈ ಮಾಡಲಿಲ್ಲ. ಎಲ್ಲಿಗೆ? ಮುದುಗರಕಟ್ಟೆ ದುರ್ಗಾಲಾಭಿಗೆ. ಕಾರಣ ಏನಂತಂದರೆ ಇರುವಂತಹ ಕೊಳವೆ ಬಾವಿಯನ್ನೇ ನಾವು ನಮ್ಮ ಸಮರ್ಪಕವಾಗಿ ಇಲ್ಲಿಯ ವಾಟರ್ಮ್ಯಾನ್ಗಳು ಆಗ್ಬೋದು, ಹಿಂದೆ ನಮ್ಮ ಯಾಕೂಬ್ ಅವರು ವಾಟರ್ಮ್ಯಾನ್ ಆಗಿದ್ದವರು ಈಗ ನಮ್ಮ ಪಂಚಾಯತ್ನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈಗ ಅವರಿಗೆ ನೀರಿನ ಮಹತ್ವದ ಅರಿವು ತುಂಬ ಇದೆ. ಹೀಗಾಗಿ ಇಲ್ಲಿ ನೀರಿನ ಸಮಸ್ಯೆ ಈ ವರ್ಷ ಎಲ್ಲೂ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಕಾರಣ ಏನಂತಂದರೆ ಇಲ್ಲಿ ಸುಸಜ್ಜಿತವಾದಂಥ ಒಂದು 50,000 ಲೀಟರ್ನ ಸಾಮರ್ಥ್ಯದ ಟ್ಯಾಂಕ್ ಇದೆ, ಇಲ್ಲೊಂದು 20,000 ಲೀಟರ್ನ ಸಾಮರ್ಥ್ಯ ಟ್ಯಾಂಕ್ ಇದೆ. ಈ ಟ್ಯಾಂಕ್ಗಳು ಇರೋದ್ರಿಂದ ಮತ್ತು ನನ್ನದೊಂದು ಮನವಿ ಏನಂತಂದರೆ ಪ್ರತಿ ಬಾರಿ ನಮ್ಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಕ್ರಿಯಾ ಯೋಜನೆ ಆಗುವಾಗ ನಮ್ಮ ಸದಸ್ಯರಿಗೆ ನಾನೊಂದು ಮನವಿಯನ್ನು ಮಾಡ್ತೀನಿ. ಏನಂತಂದರೆ ನಾವು ಕೊಳವೆ ಬಾವಿ ಕೊರಿತೀವಿ ಹೌದು, ಆದರೆ ಅದು ನಮಗೆ ಶಾಶ್ವತ ಪರಿಹಾರ ಅಲ್ಲ. ನಮಗೆ ಅದು ಶಾಶ್ವತ ಪರಿಹಾರ ಯಾವಾಗ ಆಗುತ್ತೆ? ಅದಕ್ಕೆ ನಾವೊಂದು ಜಲಮರುಪೂರ್ಣ ಘಟಕ ಅಥವಾ ಮಳೆ ಕೊಯ್ಲು ಮಾಡಿದಾಗ ಮಾತ್ರ. ಅದನ್ನು ಮಾಡದೆ ಹೋದರೆ ಕೇವಲ ಈಗ ನಾವೊಂದು ಕೊಳವೆ ಬಾವಿಗೆ ಕಡಿಮೆ ಅಂತ ಅಂದರೂ 2.5 3 ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ. ಒಂದು ಜಲಮರುಪೂರ್ಣ ಘಟಕಕ್ಕೆ ಖರ್ಚಾಗೋದು ಕೇವಲ 75 1 ಲಕ್ಷ ಮಾತ್ರ. ಈಗ ಇಲ್ಲಿ ಕೊಳವೆ ಬಾವಿ ಇದೆ, 2 ಮನೆಗಳು ನಿರ್ಮಾಣ ಆಗ್ತಾ ಇರೋದು ಕಾಣ್ತಾ ಇದೆ. ನಾಳೆ ದಿನ ಈ 2 ಮನೆಗಳ ನೀರನ್ನು ನೇರವಾಗಿ ಬೋರ್ವೆಲ್ಗೆ ಬಿಡುವುದಲ್ಲ, ಅಲ್ಲಿ ಅದಕ್ಕೆ ಬೇಕಾದ ಅದರದೇ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರ್ ಮಾಡಿ ಅದರ ನಾವು ಬುಡಕ್ಕೆ ಬಿಟ್ವಿ ಅಂತ ಆದರೆ ನಮಗೆ ಯಾವ ಬೇಸಿಗೆಯಲ್ಲೂ ನೀರಿಗೆ ಅಭಾವ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಅಂಥ ಒಂದು ಕಾರ್ಯ ಕೂಡ ಮುಂದಿನ ದಿನಗಳಲ್ಲಿ ಇಲ್ಲಿ ಆಗಲಿ. ಈ ಒಂದು ಕೊಳವೆ ಬಾವಿ ಇಲ್ಲಿ ನಿರ್ಮಾಣ ಆಗಬೇಕಾದ್ರೆ ಆರಂಭದಿಂದ ನನ್ನ ಸಂಪರ್ಕದಲ್ಲಿ ಇದ್ದು ನಮಗೆ ಗ್ರಾಮ ಪಂಚಾಯತ್, ಯಾಕಂದರೆ ಗ್ರಾಮ ಪಂಚಾಯತ್ ಅನುಮತಿ ಬೇಕಿತ್ತು. ನಮ್ಮ ಎಲ್ಲ ಸದಸ್ಯರು, ಈಗ ನಮ್ಮಲ್ಲಿರುವಂಥ 29 ಸದಸ್ಯರು ಕೂಡ ಒಂದೊಳ್ಳೆ ಕೆಲಸ ಆಗ್ತಾ ಇದೆ. ಭಾಳ ಮುಖ್ಯವಾಗಿ ಅಬ್ದುಲ್ ರಹಿಮಾನ್ ಅವರು, ಯಾಕೂಬ್ ಅವರು, ನಮ್ಮ ಗೀತಾ ಭಂಡಾರಿ ಅವರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ನಾವು ಒಂದು ಇದನ್ನು ಮಾಡಲಿ, ಒಳ್ಳೆಯ ಕಾರ್ಯ ಆಗಲಿ ಅಂತ ಹೇಳಿ ಒಪ್ಪಿಗೆಯನ್ನು ಕೊಟ್ಟು ಮಾಡಿ ತಕ್ಷಣ ಅದಕ್ಕೆ ವಿದ್ಯುತ್ ಸಂಪರ್ಕಕ್ಕೂ ಅವಕಾಶವನ್ನು ಮಾಡಿಕೊಟ್ಟು. ಯಾಕಂತಂದರೆ ನಾವಿವತ್ತು ಪಂಚಾಯತಿಯಿಂದ 1.5 2 ಲಕ್ಷ 3 ಲಕ್ಷ ಖರ್ಚು ಮಾಡ್ತಿದ್ದೀವಿ. ಬಹುಶಃ ಇದು ನನ್ನ ಅನುಭವ ಪ್ರಕಾರ ಯಾವ ಗ್ರಾಮ ಪಂಚಾಯತ್ನಲ್ಲೂ ಇಂಥ ಒಂದು ಸೇವೆ ಕೊಳವೆ ಬಾವಿದ್ದು ನನ್ನ ಕಂಡು ಬಂದ ರೀತಿಯಲ್ಲಿ ಆಗಲಿಲ್ಲ. ನಮ್ಮಲ್ಲಿ ಇದು ಈ ಕಾರ್ಯ ಆಗಿದೆ. ಯಾಕೆ ಆಗಿದೆ ಅಂತಂದರೆ ಇಲ್ಲಿ ಎಲ್ಲರ ಮನಸ್ಸು ಒಂದೇ ರೀತಿ ಇರೋದ್ರಿಂದ ಈ ಕಾರ್ಯ ಒಂದು ಆಗಲಿಕ್ಕೆ ಸಾಧ್ಯ ಆಗಿದೆ. ಒಳ್ಳೆಯ ಕೆಲಸ. ಈ ಸಂಘಟನೆಯನ್ನು ಬಹುಶಃ ನಾವು ನಮ್ಮ ಪಂಚಾಯತಿ ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಹಕಾರವನ್ನು ಪಡ್ಕೊಂಡು ಒಳ್ಳೆಯ ಕೆಲಸ ಕಾರ್ಯಗಳು ಇಲ್ಲಿ ನಿಮ್ಮಿಂದ ಆಗಲಿ ಅಂತ ನಾನು ಬಯಸ್ತೀನಿ. ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಜನರಿಗೆ ನೀವು ಮಾಡಿಕೊಟ್ಟಿದ್ದೀರಿ. ಈ ಕಾರಣಕ್ಕೋಸ್ಕರ ಮತ್ತೊಮ್ಮೆ ನಾನು ನಮ್ಮ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಉಳ್ಳಾಳಕ್ಕೆ ತಲೆಬಾಗಿ ನಾನು ನಮಸ್ಕರಿಸ್ತಿದ್ದೀನಿ. ಯಾಕಂತಂದರೆ ಇವತ್ತು ಎಲ್ಲವನ್ನು ಪಂಚಾಯತಿಯಿಂದ ಪಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪಂಚಾಯತಿಗೆ ಕೊಡುವಂಥ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ನಮ್ಮ ಹಕ್ಕುಗಳ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ, ಕರ್ತವ್ಯದ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆದರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಕೋವಿಡ್-19 ಏನಿದೆ ಈ ಒಂದು ಕಾರ್ಯದಲ್ಲಿ ಎಲ್ಲ ಸಂಘಟನೆಗಳು ಅದರಲ್ಲಿ ಹಿಂದೂ ಸಂಘಟನೆ, ಮುಸ್ಲಿಂ ಸಂಘಟನೆ, ದಲಿತ ಸಂಘಟನೆ ಅಂತಲ್ಲ, ಎಲ್ಲ ಸಂಘಟನೆಗಳು ಒಗ್ಗೂಡಿ ಕೆಲಸ ಮಾಡಿ ಸುಮಾರು 22 ಲಕ್ಷದವರೆಗೆ ಅಷ್ಟು ವೆಚ್ಚ ಮಾಡುವಷ್ಟು ಅಂದರೆ ನಮಗೆ ಇನ್ಫೋಸಿಸ್ನಲ್ಲಿ ಸಾಧಾರಣ ಒಂದು 11 ಲಕ್ಷದವರೆಗೆ ಕಿಟ್ಟೇ ಬಂದಿದೆ. ಸುಮಾರು ಅವರು 1040 ಕಿಟ್ಗಳನ್ನು ನಮಗೆ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವಲ್ಲಿ ಕೊಟ್ಟಿದ್ದಾರೆ. ಇವನ್ ನಮ್ಮ PA ಕಾಲೇಜಿನ ಇಲ್ಲಿ ಮಾನ್ಯ
ಪ್ರೊಫೆಸರ್ ಅವರು ಇದ್ದಾರೆ. ನಮಗೆ PA ಕಾಲೇಜಿನಲ್ಲಿ 1 ತಿಂಗಳ ಮಟ್ಟಿಗೆ ಕ್ವಾರಂಟೈನ್ ಸೆಂಟರ್ ಉಚಿತವಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ನಮಗೆ ಅಲ್ಲಿ ಬಹಳ ಸುಸಜ್ಜಿತ ವ್ಯವಸ್ಥೆ, ಒಂದು ಊಟಕ್ಕೆ ಕೂತ್ಕೊಳ್ಳೋದು ಇರ್ಬೋದು, ಬೆಂಗಳೂರಿನಿಂದ ಬಂದವರಿಗೆ, ಗುಜರಾತ್ನಿಂದ ಬಂದವರಿಗೆ, ಬೇರೆ ಜಿಲ್ಲೆಯಿಂದ ಬಂದವರಿಗೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿ ಒಂದು ಅದ್ಭುತ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಮಗೆ ಸುತ್ತಮುತ್ತಲ ನಮಗೆ ಅವರು ಇವರಂತಲ್ಲ, ಹೆಚ್ಚಿನ ಎಲ್ಲ ಸಂಘಟನೆಗಳು ನಮಗೆ ಸಹಕಾರ ಮಾಡಿ ಒಂದು ಒಳ್ಳೆಯ ಇಲ್ಲೊಂದು ಬದ್ಧತೆಯನ್ನು, ಮಾನವೀಯ ಬದ್ಧತೆಯನ್ನು ತೋರಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಮತ್ತೊಮ್ಮೆ ಈ ಗ್ರಾಮದ ಜನರಿಗೆ, ಈ ಸಂಘಟನೆಗೆ, ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರುಗಳಿಗೆ, ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇಸ್ಲಾಮಿನ್ ಸಮಾಜ ಸೇವಾ ಘಟಕ ಉಳ್ಳಾಲ ಹಾಗೂ ಬಾಳೆಪಿ ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ಕೊಳವೆ ಬಾವಿನ ಉದ್ಘಾಟನಾ ಕಾರ್ಯಕ್ರಮ ಭಾಳಷ್ಟು ಆವೇಶದಿಂದ, ಭಾಳಷ್ಟು ಸಂತೋಷದಿಂದ ಜರುಗಿತು. ಅದೇ ರೀತಿ ಈ ಒಂದು ಪುಟ್ಟ ಊರನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಸಹಕಾರ ಮತ್ತು ಎಲ್ಲ ರೀತಿಯ ಸಹಾಯ ಅಭಯಾಸವನ್ನು ನೀಡಿಕೊಂಡು ಈ ಊರಿಗೆ ಒಂದು ಕೊಳವೆ ಬಾವಿಯನ್ನು ಮಾಡಿದಂತಹ ಜಮಾತ್ ಇಸ್ಲಾಂ ಇನ್ ಸಮಾಜ ಸೇವಾ ಘಟಕ ಉಳ್ಳಾಲ, ಇದರ ಎಲ್ಲ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೂ ನಾನು ಈ ಊರಿನ ಸರ್ವ ಧರ್ಮ ಬಾಂಧವರ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಘಟನೆಯ ಪ್ರಮುಖರನ್ನು ಗುರುಸ್ತಕ್ಕಂಥ ಕಾರ್ಯಕ್ರಮ, ಅದೇ ರೀತಿ ನಮ್ಮ ಊರಿನ ಜನಪ್ರತಿನಿಧಿಗಳನ್ನ ಸಾಲಿಸಿ ಗುರುಸ್ತಕ್ಕಂಥ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಒಂದು ಸಹಕರಿಸ್ತಕ್ಕಂತಹ ಈ ಒಂದು ಜಿಲ್ಲಾ ಪಂಚಾಯತ್ ವತಿಯಿಂದ ನಮಗೆ ನೀರಿನ ತೊಟ್ಟಿಯನ್ನು ಮಾಡಿಸತಕ್ಕಂಥ ಶ್ರೀಮತಿ ಮಮತಾ ಗಟ್ಟಿಯವರಿಗೆ ಆರಂಭಿಕವಾಗಿ ನಾನು ಸಾಲು ಹೊದಿಸಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೆ. ಅವರಿಗೆ ನಮ್ಮ ಬಾಳೆಪಿ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ರಜಿಯಾರ್ ಅವರು ಸಾಲು ಹೊದಿಸಿ ಸಹಕರಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಈ ಊರಿಗೆ ಸೇವೆಯನ್ನು ಸಲ್ಲಿಸತಕ್ಕಂಥ ಭಾಗಿಸಿದಂಥ ಮಮತಾ DS ಗಟ್ಟಿಯವರಿಗೆ, ಈ ಊರಿನ ನಾಗರಿಕರ, ಅದೇ ರೀತಿ ಜಮಾತ್ ಇಸ್ಲಾಂ ಇಂದು ಸಮಾಜ ಸೇವಾ ಘಟಕ ಉಳ್ಳಾಲ ಇದರ ಪರವಾಗಿ ಸಾಲು ಹೊದಿಸುವ ಕಾರ್ಯಕ್ರಮ. ನಂತರ ನಮ್ಮೆಲ್ಲರ ಆತ್ಮೀಯರು, ಯುವ ಅಧಿಕಾರಿಯು, ದಿಟ್ಟ ನೇರ ನಡೆನುಡಿಯವರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಂದು ಬೋರ್ವೆಲ್ನ ಕೊಳವೆ ಬಾವಿಯನ್ನು ನೀಡಿದಂತಹ ಜಮಾತೆ ಇಸ್ಲಾಂ ಸೇವಾ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂತಹ ಇಶಾಕ್ ಹಸನ್ ಅವರು ನಾನು ಪ್ರೀತಿಪೂರ್ವಕವಾಗಿ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಊರಿನ ನಾಗರಿಕರ ವತಿಯಿಂದ ಅವರಿಗೆ ಸಾಲು ಒದಿಸಿ ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಒಂದು ಕೊಳವೆ ಬಾವಿಯನ್ನು ತಮ್ಮ ಸಂಘಟನೆ ವತಿಯಿಂದ ನೀಡಿದ್ದಕ್ಕೆ ಪ್ರೀತಿಪೂರ್ವಕವಾಗಿ ಅವರೊಂದು ಗೌರವವನ್ನು ಕೊಡ್ತಾ ಇದ್ದೇವೆ. ಅವರಿಗೆ ನಮ್ಮ ಇದಾವತ್ತುಲ್ ಇಸ್ಲಾಂ ಜುಮಾ ಮಸ್ಜಿದ್ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ರಹಮಾನ್ ಅವರು ಸಾಲು ಒದಿಸಿ ಅವರನ್ನು ಗೌರವಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಅದೇ ರೀತಿ ನಮ್ಮ ಜಮಾತ್ ಇಸ್ಲಾಂ ಇನ್ ಸಮಾಜ ಸೇವಾ ಘಟಕ ಉಳ್ಳಾಲ ಇದರ ಪ್ರಧಾನ ಕಾರ್ಯದರ್ಶಿ ಅಂತ ಇದಾಯತುಲ್ಲಾ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಅದೇ ರೀತಿ ಜಮಾತ್ ಇಸ್ಲಾಂ ಸಮಾಜ ಸೇವಾ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ ಅವರಿಗೂ ಕೂಡ ನಾನು ನಮ್ಮ ಸುನಿಲ್ ಸರ್ಪೇಡಿ ಅಧಿಕಾರಿ ಅವರನ್ನು ಸಾಲುಸಿ ಗೌರವಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಾಜ ಸೇವಾ ಮಂಗಳೂರು ಘಟಕ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಗಫೂರ್ ಅವರನ್ನು ಕೂಡ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ಜಗದೀಶ್ ಪಳಾಯಿ ಅವರ ಸಾಲು ಒದಿಸಿ ಅವರನ್ನು ಗೌರವಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಸಮಾಜ ಸೇವಾ ಮಂಗಳೂರು ಇದರ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಅವರಿಗೆ ಜಗದೀಶ್ ಪಳಾಯಿ ಅವರು ಸಾಲು ಒದಿಸುವ ಮೂಲಕ ಅವರನ್ನು ಗೌರವಿಸಲಿದ್ದಾರೆ. ಅದೇ ರೀತಿ ಆತ್ಮೀಯರೇ, ನಮ್ಮ ಈ ಒಂದು ಕೊಳವೆ ಬಾವಿಯ ಈ ಕಾರ್ಯಕ್ರಮ ಎಲ್ಲ ರೀತಿಯ ಸಹಕಾರ ನೀಡಿ ಈ ಕೊಳವೆ ಬಾವಿ ಮಾಡಲು ಸಹಕರಿಸಿದಂತಹ ಟೀಮ್ ವೆಲ್ಫೇರ್ ಇದರ ಅಧ್ಯಕ್ಷರಾದಂತಹ ಶಾಕಿರ್ ಅಹಮದ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ವಂದನೆಗಳು, ಅಭಿನಂದನೆಗಳೊಂದಿಗೆ ಕಾರ್ಯಕ್ರಮ ಅಂತಹ ಇಲ್ಲಿಯ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು. ಜಮಾತೆ ಇಸ್ಲಾಂ ಸಂಘಟನೆಯ ಸಹಕಾರದಲ್ಲಿ ಕೊಳವೆ ಬಾವಿ ಕೊರೆಸಿ ಈ ಭಾಗದ ಜನರ ನೀರಿನ ಸಮಸ್ಯೆ ಸಂಬಂಧಿಸಿದ ತಮಗೆ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಸೇವೆ ಮಾಡಲು ದೇವರು ನಿಮಗೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ಶುಭವಾಗಲಿ. ನಾನು
ಮುದುಗಾರಕಟ್ಟೆ ದೇವಸ್ಥಾನದ ನಿರ್ದೇಶಕರಾದ ಪದ್ಮನಾಭ ರೈ ಅವರನ್ನು ಆಹ್ವಾನಿಸಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತೆ. ನೀರು ನೀರು ನೀರು. ಮೊದಲಾಗಿ ಜಮಾತೆ ಇಸ್ಲಾಮಿ ಹಿಂದೂ ಸಮಾಜ ಸೇವಾ ಘಟಕ ಉಳ್ಳಾಲ ಹಾಗೂ ಬಾಳೆಪಣಿ ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮ ನಿಜವಾಗಿ ನನಗೆ ನೋಡುವಾಗ ನಾವು ಯಾವುದೋ ಒಂದು ಪ್ರವಾಸಕ್ಕೆ ಹೊರಟ ಮಡಿಕೇರಿಯ ಅಥವಾ ಸೋಮವಾರಪೇಟೆಯ ಹಾಗೆ ಕಾಣ್ತಾ ಇದೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಭಾಗವಹಿಸಿದಂಥ ಎಲ್ಲ ಬಂಧುಗಳು ಕೂಡ ನನ್ನ ಮಿತ್ರರೇ. ತುಂಬ ಖುಷಿ ಆಗ್ತಾ ಇದೆ. ನೀರೆಂದೇಳಿದ್ರೆ ಎಲ್ಲರಿಗೂ ನಮಗೆ ಪ್ರಾಮುಖ್ಯವಾಗಿ ಬೇಕಾದ್ದು ನೀರೇ. ಒಂದು ಮಾರ್ಗದಲ್ಲಿ ಆಕ್ಸಿಡೆಂಟ್ ಆದರೂ ಪ್ರಥಮವಾಗಿ ನೀರು ನೀರು ಅಂತ ಕೇಳ್ತಾರೆ. ಒಂದು ಮೂರ್ಛೆ ತಪ್ಪಿ ಹೋದರೂ ಕೂಡ ನೀರು ಸ್ವಲ್ಪ ತನ್ನಿ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಮಾಜದಲ್ಲಿ ಸಾಯುವಾಗ ಕೂಡ ಅವನಿಗೆ ನೀರು ಬಿಟ್ಟರೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ನಮ್ಮ ಧರ್ಮದಲ್ಲಿ ಹೇಳ್ತಾರೆ. ಹಾಗೆ ಎಲ್ಲಕ್ಕೂ ನೀರು ಬೇಕು. ನೀರಿಲ್ಲದೆ ಯಾವುದೂ ಇಲ್ಲ. ಮೊದಲು ನಮ್ಮ ದಿನಚರಿಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾವು 1 ಲೋಟ ನೀರನ್ನೇ ಕುಡಿಬೇಕು. ಡಾಕ್ಟ್ರು ಕೂಡ ಹೇಳುವುದು ದಿವಸಕ್ಕೆ 5-6 ಲೀಟ್ರು ನೀರು ನೀವು ಕುಡಿದರೆ ನಿಮ್ಮ ಆರೋಗ್ಯ ಉತ್ತಮವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾರ್ಯಕ್ರಮದ ಮೊದಲಾಗಿ ಮಾತಾಡಿದಂಥ ಎಲ್ಲ ಮಹನೀಯರು ಹೇಳಿದ್ದಾರೆ, ಈ ಭಾಗದಲ್ಲಿ ಒಂದು ದೈವಾನುಗ್ರಹ ಇದೆ, ದೇವರ ಶಕ್ತಿ ಇದೆ ಎಂಬುದಾಗಿ. ನಿಜವಾಗಿದ್ದು ಸತ್ಯ. ಇಷ್ಟು ಎತ್ತರದ ಸ್ಥಳ ಈ ಬಾಳೆಪುಣಿ ಗ್ರಾಮದಲ್ಲಿ ಇದೆ ಎಂಬುದಾಗಿ ನನಗೆ ಕಾಣ್ತಾ ಇದೆ. ವಿಹಂಗ ಮನೋಟ. ಇಲ್ಲಿ ನೋಡಿದರೂ ಸ್ವಚ್ಛ ಹಸುರಾದ ಕಾಡುಗುಡ್ಡಗಳು ಬಯೋ ಪ್ರದೇಶ ನಮ್ಮದು ಕಾಣ್ತಾ ಇವೆ. ಆದ್ದರಿಂದ ಇಷ್ಟು ಎತ್ತರದಲ್ಲಿ ನೀರು ಸಿಕ್ಕಿದ್ದು ಅದೊಂದು ನಾವು ನಂಬಿದಂತಹ ಒಂದು ಶಕ್ತಿಗಳ ದ್ಯೋತಕ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಹಾಗೆಯೇ ಪಂಚಾಯತ್ PDO ಹೇಳಿದ ಹಾಗೆ ಎಲ್ಲರೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲಿ ತಾನು ವೇದಿಕೆಯಲ್ಲಿ ಕಾಣಬೇಕು ಎಂಬುದಾಗಿ. ನಿಜವಾಗಿ ಒಂದು ದಾನ ಧರ್ಮ ಮಾಡುವಾಗ ನಮ್ಮ ಬಲಗೈಯಲ್ಲಿ ಕೊಟ್ಟರೆ ಎಡಗೈಗೆ ಅದು ಗೊತ್ತಾಗಲಿಕ್ಕೆ ಬಾರದು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಇದು ಯಾವುದೇ ಆ ಒಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸಣ್ಣ ಮೊತ್ತ ಅಲ್ಲ, 3 ಲಕ್ಷ ವೆಚ್ಚದಲ್ಲಿ ಸಮಾಜಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಇವರಿಗೆ ನನ್ನ ವೈಯಕ್ತಿಕವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಾನು ಕೊಡ್ತಾ ಇದ್ದೇನೆ. ಇಂತಹ ಕಾರ್ಯ ತಮ್ಮಿಂದ ಸಮಾಜಕ್ಕೆ ಇನ್ನೂ ಅನೇಕ ರೀತಿಯಲ್ಲಿ ಸಿಗುವಂತಾಗಲಿ ಹಾಗೂ ಇದಕ್ಕೆ ಪೂರಕವಾಗಿ ದೇವರು ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ಹೇಳಿ, ಇಂತಹ ಸೇವೆಗಳನ್ನು ಮಾಡುವ ಮನಸ್ಸು ಕೂಡ ದಾನಿಗಳಿಗೆ ಬರುತ್ತದೆ. ಆದ್ದರಿಂದ ಇನ್ನಷ್ಟು ಹೆಚ್ಚಿನ ಸೇವೆಗಳು ಇಲ್ಲಿ ನಡೆಯಲಿ ಮತ್ತು ಇನ್ನಷ್ಟು ಹೆಚ್ಚು ಪ್ರಯೋಜನಕಾರಿಯಾದಂತಹ ಕೆಲಸಗಳು ಇಲ್ಲಿ ನಡೆಯಲಿ ಎಂದು ಆಶಿಸುತ್ತಾರೆ. ಇಂದಿನ ದಿನ ಈ ಒಂದು ಕೊಳವೆ ಬಾವಿಗೆ ಜಮಾತೆ ಇಸ್ಲಾಮಿ ಹಿಂದ್ ಸಮಾಜ ಸೇವಾ ಘಟಕ ಉಳ್ಳಾಲ ಹಾಗೂ ಬಾಳೆಪುಣಿ ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ನಡೆದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ಇಂದು ಈ ಉದ್ಘಾಟನೆಗೊಂಡಂಥ ಈ ಸುಂದರ ಪರಿಸರದಲ್ಲಿ ಉದ್ಘಾಟನೆಗೊಂಡಂಥ ಈ ಒಂದು ಕೊಳವೆ ಬಾವಿಯು ಸುದೀರ್ಘವಾಗಿ ಯಥೇಚ್ಛ ನೀರನ್ನು ಹೊಂದಿ ಅದು ಒಳ್ಳೆಯ ರೀತಿಯಲ್ಲಿ ನಮಗೆಲ್ಲರಿಗೆ ಸದ್ಬಳಕೆಯಾಗುವಂತೆ ದೇವರು ಕರುಣಿಸಲಿ ಅಂತ ಹಾರೈಸುತ್ತಾ, ಸಮಾಜ ಸೇವೆ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಬಾಳೆಪುಣಿ ಗ್ರಾಮ ಪಂಚಾಯತ್ ಇದರ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಕೊಳವೆ ಬಾವಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮೊದಲಾಗಿ ಬಂದವರು ಜನಾಬ್ UT ಖಾದರ್, ಮಾಜಿ ಶಾಸಕರು ಮತ್ತು ಮಾಜಿ ಶಾಸಕರು, ಮಾಜಿ ಸಚಿವರು. ಇವರಿಗೆ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೊಳವೆ ಬಾವಿ ಉದ್ಘಾಟನೆ ಮಾಡಿದಂಥ ಶ್ರೀಮತಿ ರಜಿಯಾ ಬಾನು, ಅಧ್ಯಕ್ಷರು ಬಾಳೆಪುಣಿ ಗ್ರಾಮ ಪಂಚಾಯತ್, ಇವರಿಗೂ ಕೂಡ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಸಮಾಜ ಸೇವೆ ಪುಸ್ತಕ ಬಿಡುಗಡೆ ಮಾಡಿದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ ಗಟ್ಟಿ ಅವರಿಗೆ ಕೂಡ ಧನ್ಯವಾದಗಳು. ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯವತಿಗಳಿಗೆ ನಮ್ಮ ಜಂಟಿ ಸಂಸ್ಥೆಗಳ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ.